ಮಾನವಕುಲ ಎದುರಿಸ್ತಾ ಇರುವ ಜಾಗತಿಕ ಸವಾಲು ಎದುರಿಸೋದಕ್ಕೆ ವಿಜ್ಞಾನವನ್ನ ಸರಿಯಾದ ದಾರಿಯಲ್ಲಿ ಸಮರ್ಪಕವಾಗಿ ಬಳಕೆ ಮಾಡಬೇಕಾಗಿದೆ ಎಂದು ನೊಬೆಲ್ ಪ್ರಶಸ್ತಿ ವಿಜೇತ ಭೌತಶಾಸ್ತ್ರದ ವಿಜ್ಞಾನಿ ಸರ್ಜ್ ಹ್ಯಾರೋಚಿ ತಿಳಿಸಿದ್ದಾರೆ. ಮಂಗಳೂರಿನ ಸಹ್ಯಾದ್ರಿ ಇಂಜಿನಿಯರಿಂಗ್ ಹಾಗೂ ವ್ಯವಹಾರ ಆಡಳಿತ ಕಾಲೇಜಿನಲ್ಲಿ ಭಾರತ ಸರ್ಕಾರದ ಮಾಹಿತಿ ತಂತ್ರಜ್ಞಾನ ಇಲಾಖೆ, ಕರ್ನಾಟಕ ಸರ್ಕಾರ, ರಾಜ್ಯದ ವಿಜ್ಞಾನ ತಂತ್ರಜ್ಞಾನ ಅಭಿವೃದ್ಧಿ ಸಮಿತಿ, ಕರ್ನಾಟಕ ಸರ್ಕಾರ ಜೈವಿಕ ತಂತ್ರಜ್ಞಾನ ಮತ್ತು ಮಾಹಿತಿ ತಂತ್ರಜ್ಞಾನ ವಿಟಿಯು, ಮಂಗಳೂರು ವಿವಿ ಹಾಗೂ ಬೆಂಗಳೂರಿನ ರಾಮಯ್ಯ ತಂತ್ರಜ್ಞಾನ ಸಂಸ್ಥೆ ಸಹಯೋಗದೊಂದಿಗೆ ಜನವರಿ 6 ರಿಂದ 10 ರವರೆಗೆ ಹಮ್ಮಿಕೊಂಡ ವಿಜ್ಞಾನ ತಂತ್ರಜ್ಞಾನ ಆಡಳಿತ ನಿರ್ವಹಣೆಗೆ ಸಂಬಂಧಿಸಿದ ಸಹ್ಯಾದ್ರಿ ಕಾನ್ಕ್ಲೇವ್ ಕಾರ್ಯಾಗಾರ ಉದ್ಘಾಟಿಸಿ ಅವರು ಮಾತನಾಡಿದರು. ಜಾಗತಿಕ ತಾಪಮಾನದ ಹೆಚ್ಚಳದ ಸಮಸ್ಯೆ ಸಮಸ್ತ ವಿಶ್ವದ ಮುಂದಿರುವ ಸವಾಲಾಗಿದೆ. ಮನುಷ್ಯನನ್ನು ಕಾಡುವ ಹೊಸ ಮಾರಕ ರೋಗಗಳ ಬಗ್ಗೆ ವಿಜ್ಞಾನದಲ್ಲಿ ಪ್ರಯತ್ನಿಸಬೇಕಾಗಿರೋದು ಜಗತ್ತಿನ ಎಲ್ಲ ದೇಶಗಳ ಮುಂದಿರುವ ಸವಾಲಾಗಿದೆ. ಇಂದು ಮೂಲ ವಿಜ್ಞಾನದ ಬಗೆಗಿನ ಆಸಕ್ತಿ ಕಡಿಮೆಯಾಗ್ತಿದೆ. ಈ ಸಮಸ್ಯೆ ಭಾರತ ಮಾತ್ರವಲ್ಲದೆ ವಿಶ್ವದ ಎಲ್ಲ ಕಡೆ ಕಂಡು ಬರ್ತಿದೆ. ಮೂಲ ವಿಜ್ಞಾನದ ಬಗ್ಗೆ ಆಸಕ್ತಿ ವಹಿಸಲು ಯುವ ಜನರಿಗೆ ಪ್ರೇರಣೆಯನ್ನು ನೀಡಬೇಕಾಗಿದೆ. ವಿಜ್ಞಾನ ಕ್ಷೇತ್ರದಲ್ಲಿ ಕೆಲಸ ನಿರ್ವಹಿಸುವುದಕ್ಕೆ ಆಸಕ್ತಿ, ಹೊಸತನ ಹುಡುಕುವ ಪ್ರವೃತ್ತಿ ಮುಖ್ಯ. ವಿಜ್ಞಾನ ಎಂದರೆ ಆವಿಷ್ಕಾರ. ನಮ್ಮ ಮಿದುಳಿನಲ್ಲಿ ಆವಿಷ್ಕಾರದ ಚಿಂತನೆ ಮೂಡಬೇಕಾಗಿದೆ. ಆವಿಷ್ಕಾರದಲ್ಲಿ ಸಿಗುವ ಆನಂದವನ್ನ ವಿಜ್ಞಾನದಿಂದ ಸಿಗುವ ತೃಪ್ತಿ ಎನ್ನಬಹುದು. ಮೂಲ ವಿಜ್ಞಾನದಲ್ಲಿ ಆಸಕ್ತಿ ಬೆಳೆಸಿಕೊಂಡರೆ ಈ ರೀತಿ ಹೊಸತರ ಹುಡುಕಾಟ ನಮ್ಮನ್ನು ಸಜ್ಜುಗೊಳಿಸಿದೆ ಎಂದು ಸರ್ಜ್ ಹ್ಯಾರೋಚಿ ತಿಳಿಸಿದ್ದಾರೆ. Only final formalities are to be completed by Government of Karnataka, and I hope within a very short time these formalities would also be completed, and there we would also put up a plant for pellet making so that the transport expenditure should not be incurred, and there it would be more viable. So this has already been done, and I think you are talking of the mines which were already with the KIOCL, and now for the last 10-12 years those are in a way closed, but we have our ownership rights. What you call pattas are with KIOCL, and we have also to think that because if mining is not there, I hope they can have some new venture, maybe connected with tourism and all that. So that is one aspect.